ಕಲ್ಲಾಪು ಪೀಸ್ ಲೈನ್ ರಸ್ತೆ ನಿರ್ಮಾಣದ ಪರವಾಗಿ ಸನ್ಮಾನ್ಯ UT ಖಾದರ್ ಅವರಿಗೆ ನಮ್ಮ ಮನವಿ ಪತ್ರವನ್ನು ಕೊಡ್ಲಿಕ್ಕಾಗಿ ಉಸ್ಮಾನ್ ಕಲ್ಲಾಪು ಸಫಾನ್ ಕೇರೆಬೆಲ್ ಅವರಿಗೆ ಮನವಿಯನ್ನು ಈ ಮೂಲಕ ನಾವು ಕೊಡ್ತಾ ಇದ್ದೇವೆ. بسم الله الرحمن الرحيم الحمد لله رب العالمين الرحمن الرحيم مالك يوم الدين إياك نعبد وإياك نستعين اهدنا الصراط المستقيم صراط الذين أنعمت عليهم غير المغضوب عليهم ولا الضالين آمين بسم الله الرحمن الرحيم قل هو الله أحد الله الصمد لم يلد ولم يولد ولم يكن له كفوا أحد بسم الله الرحمن الرحيم قل هو الله أحد الله الصمد لم يلد ولم يولد ولم يكن له كفوا أحد بسم الله الرحمن الرحيم قل هو الله أحد الله الصمد لم يلد ولم يولد ولم يكن له كفوا أحد بسم الله الرحمن الرحيم قل أعوذ برب الفلق من شر ما خلق ومن شر غاسق إذا وقب ومن شر النفاثات في العقد ومن شر حاسد إذا حسد بسم الله الرحمن الرحيم قل أعوذ برب الناس ملك الناس إله الناس من شر الوسواس الخناس الذي يوسوس في صدور الناس من الجنة والناس. الحمد لله رب العالمين. اللهم صل على سيدنا محمد وعلى آل سيدنا مولانا محمد. اللهم أوصل مثل ثواب ما قرأناه من القرآن العظيم. هديه هدية واصلة ورحمة نازلة وبركة شاملة إنا إلى حضرة روح نبينا وشفينا مصطفى محمد صلى الله عليه وسلم ثم إلى أرواح آبائنا وأمهاتنا وأقربائنا خاصة ثم إلى أرواح أموات المسلمين أما إنك على كل شيء قدير. اللهم ارحم يا رب قربتهم وآمن ورحمتهم ونفس غربتهم ونوّر مضلتهم ورفع درجتهم وكلنا ولهم ولنا وبيهم عافية. ربنا آتنا في الدنيا حسنة وفي الآخرة حسنة وقنا عذاب النار. ربنا تقبل منا إنك أنت السميع العليم وتب علينا إنك أنت التواب الرحيم. آمين برحمتك يا أرحم الراحمين. وصلى الله تعالى وسلم على خير خلق سيدنا محمد وعلى آله وصحبه أجمعين. سبحان ربك رب العزة عما يصفون وسلام على المرسلين والحمد لله رب العالمين. ಉಳ್ಳಾಲ ನಗರಸಭೆ ವ್ಯಾಪ್ತಿಯ 31 ವಾರ್ಡ್ಗಳಿಗೆ ಈಗ ತಾನೇ ನಮ್ಮ ಶಾಸಕರು ರಾಜ್ಯದ ಸ್ಪೀಕರ್ ಸಾಹೇಬರು ಆಜಾರ್ ಅವರು ಎಲ್ಲ ಕಡೆ ಅಭಿವೃದ್ಧಿ ಮಾಡುತ್ತಾ ಇದ್ದಾರೆ. ಅದೇ ಥರ ಕಲ್ಲಾಪಿನ 5 ವಾರ್ಡ್ಗಳಿಗೂ ಕಾಂಕ್ರೀಟೀಕರಣ ಚರಂಡಿ ಮತ್ತು ಮನೆ ಮನೆಗೆ ನೀರು ಎಲ್ಲ ಈಗ ತಾನೇ 90% ಕೆಲಸ ಆಗಿದೆ. ಈಗ ತಾನೇ ಕಲ್ಲಾಪಿನ ನಮ್ಮ ಇಕ್ಬಾಲ್ ಮಾಸ್ಟರ್ ಮನೆ ಹತ್ತಿರ ಮತ್ತು ಈ ಒಲೆಗೆ ಹೋಗುವಂಥ ರಸ್ತೆಗೆ ಪೀಸ್ ಲೈನ್ ರಸ್ತೆಗೆ ಅನುದಾನ ಒದಗಿಸಿ ಅವರ ಎಲ್ಲೆಲ್ಲ ಕೆಲಸ ಆಗಬೇಕು ಅಂತ ಮೊದಲೇ ಹೇಳಿದ್ದಾರೆ ಸರ್ವೆ ಮಾಡಲಿಕ್ಕೆ. ಮೊನ್ನೆ ನಾವು ಕಲ್ಲಾಪು ಗ್ರೌಂಡ್ ಪಕ್ಕದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ಸಭೆ ಆಗ ಹೇಳಿದಂಥ ಮಾತು ಈಗ ತಾನೇ ಎಲ್ಲ ಕಡೆ ರೋಡು ಅನುದಾನ ಬಿಡುಗಡೆವಾಗಿ ಕೆಲಸ ಆಗಿದೆ. ಮುಂದಿನ ದಿನದಲ್ಲಿ ಕಲ್ಲಾಪಿನ ಎಲ್ಲ ಪ್ರದೇಶಗಳಿಗೆ ಯಾವುದೆಲ್ಲ ಕೆಲಸಗಳುಂಟು ಬಾಕಿ ಎಲ್ಲ ಕೆಲಸ ಮಾಡಲಿಕ್ಕೆ ಜನವರ ಹತ್ರ ಮನವಿ ತೆಕ್ಕೊಳ್ಳಿಕ್ಕೆ ಹೇಳಿದ್ದಾರೆ. ಅದೇ ಥರ ನಾವು ಅವರ ಆದೇಶದಂತೆ ಈಗ ತಾನೇ ಅವರು ಬ್ಯಾಂಗ್ಳೂರಿಗೆ ಹೋಗಿದ್ದಾರೆ. ಈಗ ಬಬ್ಬುಗಟ್ಟೆ, ಸಮಿತಿಗುಡ್ಡೆ, ತಾರಿಪಡ್ಪು ಮತ್ತು ಪಟ್ಲ ಮತ್ತು ಕೆರೆಬೇಲು, ಅಂಬಟ್ರಡಿ ಎಲ್ಲ ಕಡೆ ಈ ಕಲ್ಲಾಪಿನ ಎಲ್ಲ ಕಡೆ 90% ಕೆಲಸ ಆಗಿದೆ. ಇದೊಂದು ಬಾಕಿ ಇತ್ತು. ಇದು ಈಗ ನಾಳೆ ಶನಿವಾರದಿಂದ ಈಗ ಪ್ರಾರಂಭ ಆಗ್ತದೆ. ಅದಕ್ಕಾಗಿ ಸಹಕಾರ ಮಾಡಿದಂಥ ಈ ಊರಿನವರಿಗೆ ಹಿರಿಯರು ಎಲ್ಲರಿಗೂ ನಾನು ನಿಮ್ಮ ಸಹಕಾರ ಇದ್ದರೆ ಮಾತ್ರ ಯಾವುದೇ ಕೆಲಸ ಆಗಲಿಕ್ಕೆ ಸಾಧ್ಯ. ಅದಕ್ಕಾಗಿ ಈ ಊರಿನವರ ಎಲ್ಲರಿಗೂ ನಾನು ಒಂದು ನಮಸ್ಕಾರ ಹೇಳುತ್ತಾ, ನಮ್ಮ ಇತರವರಿಗೂ ನಮಸ್ಕಾರ, ನಮಗೆ ಇವರಿಗೆಲ್ಲರಿಗೂ ಅಸ್ಸಲಾಂ ಅಲೈಕುಂ ಹೇಳ್ತಾ ಈ ನನಗೆ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟ ಎಲ್ಲರಿಗೂ ನಿಮ್ಮ ಸಹಕಾರ ಇದಕ್ಕೆ ಬೇಕು ಅಂತೇಳಿ, ಮುಂದಿನದಲ್ಲಿ ಸಹಕಾರ ಮಾತ್ರ ಅಲ್ಲ, ಉಳ್ಳಾಲ ನಗರಸಭೆ ವ್ಯಾಪ್ತಿಯಲ್ಲಿ ಎಲೆಕ್ಷನ್ ಬರ್ತದೆ. ನೀವು ಸಂಪೂರ್ಣ ನಿಮ್ಮ ಕೇಳದೆ ಕಾಂಗ್ರೆಸ್ ಪಕ್ಷದ ಕ್ಯಾಂಡಿಡೇಟ್ ಯಾರಿದ್ರು ಎಲ್ಲ ಕಡೆ ನೀವು ಹಾಕ್ಕೊಂಡು ಈ ಊರಿನನ್ನು ಅಭಿವೃದ್ಧಿ ಮಾಡಲಿಕ್ಕೆ ನಿಮ್ಮ ಸಹಕಾರ ಬೇಕಾಗ್ತದೆ ಅಂತೇಳಿ ಹೇಳಿ ಅವಕಾಶ ಕೊಟ್ಟ ಎಲ್ಲರಿಗೂ ಅಸ್ಸಲಾಂ ಅಲೈಕುಂ. ಇವತ್ತು ಕಲ್ಲಾ ಪ್ರದೇಶದ ಪೀಸ್ ಲೈನ್ ವ್ಯಾಪ್ತಿಯಲ್ಲಿ ಶಾಸಕರು ಅನುದಾನದಿಂದ ಸಭಾಸದರಾದ UT ಖಾದರ್ ಅವರ ಅನುದಾನದಿಂದ ಇವತ್ತು ರಸ್ತೆ ಶಂಕುಸ್ಥಾಪನೆಯನ್ನು ಮಾಡಿದ್ದೇವೆ ನಾವೆಲ್ಲ. ಮುಂಬರುವ ಚುನಾವಣೆಯಲ್ಲಿ ಸ್ಪೀಕರ್ ಅವರ ಹೇಳಿದಂತೆ ನಾವೆಲ್ಲ ರಸ್ತೆಯನ್ನು ಮಾಡಿಕೊಟ್ಟಿದ್ದೇವೆ ಅಂತ ಈ ಎಸ್ಟೋರಿಯಾ ಫ್ಲ್ಯಾಟ್ನವರಿಂದ ಅವರೆಲ್ಲ ಈ ಪೀಸ್ ಲೈನ್ ಅವರ ತುಂಬ ಒತ್ತಡ ಇತ್ತು ಈ ರಸ್ತೆಯನ್ನು ಆಗಬೇಕೆಂದು ಕಲ್ಲಾ ಪ್ರದೇಶದ ಜನರನ್ನು
ಸ್ಪೀಕರ್ ನಿನ್ನೆ ಉಸ್ಮಾನ್ ಅವರು ಮಾತಾಡಿ ಈ ರಸ್ತೆಯನ್ನು ಕೂಡಲೇ ಶನಿವಾರ ಕಾಂಕ್ರೀಟ್ಗಳನ್ನು ಮಾಡಬೇಕೆಂದು ಇದು ಮಾಡಿದರು. ಆದುದರಿಂದ ಇಲ್ಲಿ ಸೇರಿದಂಥ ಎಲ್ಲರಿಗೂ ಒಂದೇ ವಾಕ್ಯ ಹೇಳಿ ಧನ್ಯವಾದಗಳನ್ನು ತಿಳಿಸ್ತೇನೆ. ಇಲ್ಲಿ ರಸ್ತೆ ಅಗಲೀಕರಣಕ್ಕೆ ಸಹಕಾರ ಮಾಡಿದಂಥ ಸಾರ್ವಜನಿಕರು ಮತ್ತು ನಮ್ಮ ಸನ್ಮಾನ್ಯ ಯು ಟಿ ಖಾದರ್ ಸಾಹೇಬ್ ಸ್ಪೀಕರ್ ಆದಂಥ ಯು ಟಿ ಖಾದರ್ ಸಾಹೇಬರಿಗೆ ನಾವು ಇಲ್ಲಿ ಧನ್ಯವಾದಗಳನ್ನು ಅರ್ಪಿಸುತ್ತಾ ನಮಗೆ ಮಾಡಿ ಈ ಕೆಲಸ ಈ ರೋಡನ್ನು ಮಾಡಿಕೊಟ್ಟದಕ್ಕೆ ತುಂಬ ಹೃದಯದ ಧನ್ಯವಾದಗಳನ್ನು ನಾವು ಅರ್ಪಿಸ್ತಾ ಇದ್ದೇವೆ. ನಮ್ಮ ಈ ಪೀಸ್ ಲೈನ್ ಮತ್ತು ಅಷ್ಟೋರಿ ಅಪಾರ್ಟ್ಮೆಂಟ್ಗೆ ಬರುವಂಥ ಈ ತುಂಬ ಹಲವು ವರ್ಷಗಳ ಬೇಡಿಕೆಯ ಈ ಒಂದು ಕಾರ್ಯಕ್ರಮ, ರಸ್ತೆ ನಿರ್ಮಾಣದ ಕಾರ್ಯಕ್ರಮ ಈಗ ತಾನೇ ನಾವು ನೆನಪಿಗೆ ಬರುವಂತೆ ಮಾಡಿದ್ದಕ್ಕೆ ಉಸ್ಮಾನ್ ಕಲ್ಲಾಪು ಮತ್ತು ಕೆರೆಬೇಲ್ ಸಫಾನ್ ಕೆರೆಬೇಲ್ ಇವರ ಮುಖಾಂತರ ಸ್ಪೀಕರ್ ಸಾಹೇಬರಿಗೆ ಅವರು ಮನವಿಯನ್ನು ಬಾಯಿ ಮಾತಿನಲ್ಲಿ ಹೇಳುವಾಗಲೇ ಕೂಡಲೇ ಅದಕ್ಕೆ ಸ್ಪಂದನೆ ಕೊಟ್ಟು ಶನಿವಾರವೇ ಅದನ್ನು ಕೈಗೊಂಡು ಕೂಡಲೇ ಅದನ್ನು ನಿರ್ಮಾಣ ಮಾಡಿ ಕೊಡಬೇಕಾಗಿ ಹೇಳಿದ್ದಕ್ಕೆ ಸ್ಪೀಕರ್ ಸಾಹೇಬರಿಗೂ ನಮ್ಮೆಲ್ಲರ ಪರವಾಗಿ ಅಭಿನಂದನೆ ಸಲ್ಲಿಸ್ತೇನೆ.